ಈ ನಡುವೆ ನಾನು ನನ್ನ ಒಂದು ಸಣ್ಣ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಹೇಳಿ ಹೇಳಿ ರಾಜೇಶ್. ನನ್ನ ಒಂದು ಆತ್ಮೀಯ ಶಿಕ್ಷಕರು ಕಳೆದ ಒಂದು 20 ದಿನಗಳಿಂದ ಐಸಿಯು ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುಯಲ್ಲಿದ್ರು. ಹ್ಮ್ 20 ದಿನಗಳ ಆಕ್ಸಿಜನ್ ಕೊರತೆಯಿಂದಾಗಿ ಆಮ್ಲಜನಕ ಕೊರತೆಯಿಂದಾಗಿ ಐಸಿಯುಯಲ್ಲಿ ಆಮ್ಲಜನಕವನ್ನ ತಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅದೇ 20 ದಿನಗಳ ನಂತರ ನಾವು ಸುಮಾರು 8 ಲಕ್ಷದವರೆಗಿನ ಬಿಲ್ನೊಂದಿಗೆ ಅವರ ಹೆಣವನ್ನ ರಿಸೀವ್ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಇಲ್ಲಿ. ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರು ರಾಜೇಶ್? ಸುಮಾರು 20ರಿಂದ 25 ನನಗೆ ಸರಿಯಾಗಿ ಐಸಿಯುನಲ್ಲಿ ಇದ್ರಾ? ಐಸಿಯು ಅಲ್ಲಿ ಅವರು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ ಅನ್ನುವಂತ ಇದರಲ್ಲಿ ಇದ್ರು. ಅವರು ಯಾವುದೇ ರೀತಿಯ ಕಾಯಿಲೆಗಳಾಗ್ಲಿ ಏನು ಇರ್ಲಿಲ್ಲ, ಬಹಳ ಆರೋಗ್ಯವಂತರಾಗಿ ಇದ್ರು. ಆದ್ರೆ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಹಣವನ್ನ ಅವರು ಹೇಗೆ ಭರಿಸುವುದಂತ ಪ್ರಶ್ನೆ ಬಂದಾಗ ಅವರಿಗೆ ಅವರ ಕುಟುಂಬದವರಿಗೆ ಬಹಳಷ್ಟು. ರಾಜೇಶ್, ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದದ್ದು ಏನು ಅವರಲ್ಲಿ ಆಕ್ಸಿಜನ್ ಕೊರತೆ ಆಯ್ತು ಅಂತ? ಹೌದೌದು, ಆಕ್ಸಿಜನ್ ಅಂದ್ರೆ ಅವರಿಗೆ ಸಣ್ಣ ಜ್ವರ ಶೀತ ಇತ್ತು. ಆಮೇಲೆ ಸ್ಥಳೀಯ ಡಾಕ್ಟರ್ ಅವರು ಕನ್ಸಲ್ಟ್ ಮಾಡಿದ್ದಾರೆ. ಆ ಬಳಿಕ ಅವರು ಡಾಕ್ಟರ್ ಒಂದು ಸಜೆಷನ್ ಮೇರೆಗೆ ಅವರು ಹೋಗಿದ್ದಾರೆ. ಆಕ್ಸಿಜನ್ ಕೊರತೆ ಆಗಿದೆ, ನಿಮ್ಗೆ ನೀವೇ ಕೂಡಲೇ ಅಡ್ಮಿಟ್ ಆಗ್ಬೇಕು. ಸರಿ ಸರಿ. ಆದ್ರೆ ಇಷ್ಟು ಒಂದು ದೊಡ್ಡ ಮೊತ್ತದ ಬಿಲ್ ಅನ್ನ ಒಬ್ಬ ಸಾಮಾನ್ಯ ಹೇಗೆ ಭರಿಸುವುದಂತ ಬಹಳ ದೊಡ್ಡ ಪ್ರಶ್ನೆ ಸರ್. 8 ಲಕ್ಷ ಆಗಿದೆ ಅಲ್ಲ? ಸುಮಾರು 8 ಲಕ್ಷದಷ್ಟು ದೊಡ್ಡ ಬಿಲ್ ಅನ್ನ ಒಬ್ಬ ಸಾಮಾನ್ಯ ಶಿಕ್ಷಕ ಹೇಗೆ ಭರಿಸುವುದು? ಒಂದು, ಅವರೇನೋ ಅವರ ಶಿಕ್ಷಕರ ಸಂಘಟನೆಗಳ ಮೂಲಕ MLC ಅವರನ್ನ ಭೇಟಿ ಮಾಡಿ ಅವರ ಮೂಲಕ ಒಂದು ಚಿಕಿತ್ಸೆಯ ವೆಚ್ಚ ಭರಿಸುವ ಭರವಸೆಯೊಂದಿಗೆ ಅವರು ಶವವನ್ನು ತಕೊಂಡಿದ್ದಾರೆ. MLC ಭೋಜೇಗೌಡರು. ಹೌದು, ಅವರ ಮೂಲಕ ಒಂದು ಸಹಕಾರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾತುಕತೆಯ ಮೂಲಕ ಅವರು ಒಂದು ವೆಚ್ಚವನ್ನ ಭರಿಸುವಂತಹ ಒಂದು ಅವರಿಗೆ ಭರವಸೆಯನ್ನು ಕೊಟ್ಟು ಹಣವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ದುಡ್ಡು ಕಟ್ಟಿದಾರ? ಅದರ ಬಗ್ಗೆ ನಂಗೆ ಸ್ಪಷ್ಟತೆ ಇಲ್ಲ ಸರ್. ನಮ್ಗೆ ಒಂದು ಮೆಸೇಜ್ ಸಿಕ್ಕಿತ್ತಷ್ಟೇ, ಹೀಗೊಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಸಿಕ್ಕಿತ್ತು, ಭರವಸೆಯನ್ನು ನೀಡಿರುತ್ತಾರೆ ಅಂತ. ಅವರು ಶಿಕ್ಷಕರಾಗಿ ಅವರಿಗೆ ಆ ರೀತಿಯ ಸಂಘಟನೆಗಳು ಸಹಾಯ ಮಾಡಿರ್ತವೆ, MLC ಅವರು ಸಹಾಯ ಮಾಡಿದ್ರು. ಆದ್ರೆ ಒಬ್ಬ ಜನಸಾಮಾನ್ಯನಿಗೆ ಈ ರೀತಿಯ ಆದಾಗ ಯಾರು ಅದಕ್ಕೆ ಸಹಾಯಕ್ಕೆ ಬರ್ತಾರೆ ಅಂತ ಒಂದು ಪ್ರಶ್ನೆ. ಎರಡನೇದಾಗಿ ನಮ್ದೇನ್ ಪ್ರಶ್ನೆ ಅಂತ ಹೇಳಿದ್ರೆ, ಐಸಿಯುಗೆ ಅಡ್ಮಿಟ್ ಆದಾಗ ಅವರಿಗೆ ಅವರ ಯಾವುದೇ ಮನೆಯವರಿಗೆ ಅಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಸುಮಾರು 20-25 ದಿನಗಳ ಕಾಲ ಒಬ್ಬ ರೋಗಿ ಯಾವುದೇ ಮನೆಯವರ ಸಂಪರ್ಕಗಳಿಲ್ಲದೆ ಮಾನಸಿಕವಾಗಿ ನೊಂದು ಹೋಗುವಂತಹ ಸಂದರ್ಭದಿಂದಲೇ ಸಾವು ಸಂಭವಿಸ್ತದೋ ಏನೋ ಅನ್ನೋಂತ ನನ್ನ ಒಂದು ಸಂಶಯ. ಈ ಕಾರಣಕ್ಕೆ ಒಂದು ಸಮಾಲೋಚನೆಗಳನ್ನ ಆಸ್ಪತ್ರೆಗಳಲ್ಲಿ, ಅಂದ್ರೆ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್, ಅದಕ್ಕಿಂತಲೂ ಕೂಡ ಕೇವಲ ಮನೆಯವರಲ್ಲಿ ಅಟ್ಲೀಸ್ಟ್ ಅವ್ರ ಜೊತೆಗೆ ಇರುವಂತಹ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ವೇ? ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಶ್ನೆ. ಇದನ್ನ ನೀವು ವಾಹಿನಿಯ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ.